ಸೌಜನ್ಯ ಪ್ರಕರಣದ ನಿರ್ದೋಷಿ ಸಂತೋಷ್ ರಾವ್ ಮನೆಗೆ ಒಡನಾಡಿ ಸಂಸ್ಥೆ ಭೇಟಿ ನೀಡಿದ್ದಾರೆ. ಬೈಲೂರಿನಲ್ಲಿರೋ ಸಂತೋಷ್ ರಾವ್ ಮನೆಗೆ ಒಡನಾಡಿ ಸಂಸ್ಥೆ ಭೇಟಿ ನೀಡಿದ್ದು 10 ವರ್ಷಗಳಿಂದ ಪಾಳು ಬಿದ್ದ ಮನೆಯ ದುರಸ್ತಿ ಕಾರ್ಯ ಮಾಡಲಾಗಿದೆ. ಈ ಮನೆಯಲ್ಲಿ ಸಂತೋಷ್ ರಾವ್ ತಂದೆ ಸುಧಾಕರ್ ರಾವ್ ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿದ್ದರು. ಖಿನ್ನತೆಯಿಂದ ಮೂಲೆ ಸೇರಿದ್ದ ಸುಧಾಕರ್ ರಾವ್ ಅವರಿಗೆ ಒಡನಾಡಿ ಸಂಸ್ಥೆ ಸಾಂತ್ವನ ಹೇಳಿ ಬದುಕಿನ ಭರವಸೆಯನ್ನ ನೀಡಿದೆ. ಇನ್ನು ಇದೇ ವೇಳೆ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಟಿಮ್ರೋಡಿ ಕೂಡ ಜೊತೆಗಿದ್ದು ಮಾತನಾಡಿದರು.